ಕಾಸರಗೋಡು 400 ಕೆವಿ ಮತ್ತು ಪಾಲಡ್ಕ ಕಡಂದಲೆ 400 ಬಾರ್ 220 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗ ಕಾಮಗಾರಿಯನ್ನು ವಿರೋಧಿಸಿ ಫೆಬ್ರವರಿ 20ರಂದು ಬೆಳಗ್ಗೆ 9:30ಕ್ಕೆ ನಗರದ ಬಲ್ಮಠದಿಂದ ಮಿನಿ ವಿಧಾನಸೌಧದವರೆಗೆ ಹಕ್ಕೊತ್ತಾಯ ಜಾಥಾ ಮತ್ತು ಪೂರ್ವಾಹ್ನ 11ಕ್ಕೆ ನಗರದ ನೆಹರು ಮೈದಾನದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿದ್ಯುತ್ ಪ್ರಸರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟವು ತಿಳಿಸಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಅಧ್ಯಕ್ಷ ಆಲ್ವಿನ್ ಡಿಸೋಸಾ ಪಾನಿರವರು, ಮಂಗಳೂರು ಮತ್ತು ಉಡುಪಿ ಪ್ರದೇಶ ಕ್ಯಾಥೋಲಿಕ್ ಸಭಾ ಕಾಸರಗೋಡು 400 ಕೆವಿ ಮತ್ತು ಪಾಲಡ್ಕ ಕಡಂದಲೆ 400 ಬಾರ್ 220 ಕೆವಿ ವಿದ್ಯುತ್ ಪ್ರಸರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ರೈತ ಸಂಘ ಹಸಿರು ಸೇನೆ ಸಮಾನ ಮನಸ್ಕ ರೈತ ಪರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದರು. ಮಿನಿ ವಿಧಾನಸೌಧದ ಬಳಿ ಈ ಒಂದು 440-220 ಮೆಗಾವ್ಯಾಟ್ನ ವಿದ್ಯುತ್ ಪ್ರಸರಣದಿಂದಾಗಿ ಆಗುವ ಅನಾಹುತಗಳು, ಹಲವಾರು ಚರ್ಚ್ ಮಸೀದಿ ಹಾಗೂ ದೇವಾಲಯಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆ ಈ ಒಂದು ಪ್ರಸರಣ ವೈರ್ ಹೋಗುವುದರಿಂದಾಗಿ ಕೇಬಲ್ ಹೋಗುವುದರಿಂದಾಗಿ ಆಗುವ ತೊಂದರೆಗಳ ಕುರಿತು ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಹಾಗೂ ಇಲಾಖಾಧಿಕಾರಿಗಳ ಗಮನ ಸೆಳೆಯಲಿಕ್ಕಾಗಿ ಕಳೆದ 4.5 ವರ್ಷದಿಂದ ಈ ಎಲ್ಲ ಸಂಘಟನೆಗಳು ಜೊತೆಗೂಡಿ ಪ್ರತಿಭಟನೆ ನಡೆಸ್ತಾ ಬಂದಿವೆ. ಅದೇ ರೀತಿ ಸರ್ಕಾರದ ಗಮನಕ್ಕೂ ತಂದು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿಗೆ ದಾವೆಯನ್ನು ಹೂಡಿದೆ. ಈ ಒಂದು ದಾವೆ ಈಗಾಗಲೇ ಕೋರ್ಟ್ನಲ್ಲಿದ್ದರೂ ಸಹ, ನ್ಯಾಯಾಲಯದ ಅಂಗಣದಲ್ಲಿ ಇದ್ದರೂ ಸಹ ಇದನ್ನೆಲ್ಲ ಗಾಳಿಗೆ ತೋರಿ ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಅಳವಡಿಸದೆ ನಿರ್ದಿಷ್ಟವಾದ ಇದರ ರೂಪುರೇಷೆಗಳನ್ನು ಈ ಒಂದು ಭಾಗದಲ್ಲಿ ಬರುವ ಜನರಿಗೆ ತಿಳಿಸದೆ ಏಕಾಏಕಿಯಾಗಿ ಬಲಾತ್ಕಾರದಿಂದವೆಂಬಂತೆ ರೈತ ಮುಖಂಡ ಚಂದ್ರಹಾಸ್ ಶೆಟ್ಟಿ ಮಾತನಾಡಿ, ಈಗಾಗಲೇ ಅಭಿವೃದ್ಧಿಗೊಂಡಿರುವ ಕೃಷಿ ಭೂಮಿ, ಕೃಷಿ ಸಂಪತ್ತು, ಅರಣ್ಯ ಸಂಪತ್ತು ಸರ್ವನಾಶವಾಗುವುದನ್ನು ತಪ್ಪಿಸಿ ಯೋಜನೆ ಅನಿವಾರ್ಯವೇ ಆಗಿದ್ದಲ್ಲಿ ಪರ್ಯಾಯ ಮಾರ್ಗದ ಮೂಲಕ ಅನುಷ್ಠಾನಗೊಳಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದರು. 115 ಕಿಲೋಮೀಟರ್ ಉದ್ದದ ಈಗ ಪ್ರಸ್ತಾವಿತ ಮಾರ್ಗ 115 ಕಿಲೋಮೀಟರ್ ಉದ್ದ ಹಾಗೂ 46 ಮೀಟರ್ ಅಗಲದ ಕಾರಿಡಾರ್ ರಸ್ತೆ. ಆ 115 ಮೀಟರ್ ಮತ್ತು 46 ಕಿಲೋಮೀಟರ್ ಅಗಲದ ಏನೆಲ್ಲ ಕೃಷಿಗಳಿದೆ, ಅದು ಅಡಿಕೆ ಮರ ಇರ್ಬೋದು, ತೆಂಗು ಇರ್ಬೋದು, ನಮ್ಮದು ಕಾಳುಮೆಣಸು ಬಳ್ಳಿ ಇರ್ಬೋದು, ರಬ್ಬರ್ ಇರ್ಬೋದು, ಬೆಳೆ ಬಾಳುವಂಥ ಕಾಡು ಅರಣ್ಯ ಇಲಾಖೆಯ ಒಂದು 543 ಎಕರೆ ಅರಣ್ಯದಲ್ಲಿರುವಂಥ ಕಾಡು ಮರಗಳನ್ನೆಲ್ಲವನ್ನು ಕೂಡ ನೆಲಸಮ ಮಾಡಿ ಯೋಜನೆಯನ್ನು ಮಾಡಬೇಕಾದಂಥದ್ದು ಇದೆ. ಮುಖ್ಯವಾಗಿ ಒಟ್ಟು ನಮ್ಮ ಲೆಕ್ಕಾಚಾರ ಪ್ರಕಾರ 115 ಕಿಲೋಮೀಟರ್ ನಾವು ಏನು ಹೇಳ್ತೇವೆ ಅಂತ 3450 ಎಕರೆ ಜಾಗ ನೇರವಾಗಿ ಯೋಜನೆಗೆ ನಾಶ ಆಗ್ತದೆ. 3450 ಎಕರೆ ಜಾಗ ನೇರವಾಗಿ ಯೋಜನೆಗೆ ನಾಶ ಆಗ್ತಾ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕ್ಯಾಥೋಲಿಕ್ ಸಭಾ ಮಾಜಿ ಕೇಂದ್ರೀಯ ಅಧ್ಯಕ್ಷ ಪೌಲ್ ರೋಲ್ಫೆಡಿ ಕೋಸ್ತಾ, ಹೋರಾಟ ಸಮಿತಿಯ ಸದಸ್ಯ ವಿಕ್ಟರ್ ಕಡಂದಲೆ, ಕೃಷ್ಣ ಪ್ರಸಾದ್ ತಂತ್ರಿ, ಅಲ್ಫೋನ್ಸ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.